ಧನ್ಯ ಭಗವತಿ 10ನೇ ಕ್ಲಾಸ್ ಸ್ಟೂಡೆಂಟ್ ini ಅಂತರ್ಶಾಲಾ ಮಟ್ಟದ ಅಖಿಲ ಭಾರತ ಆಯ್ಕೆ ಆಯ್ನ ನಮ್ಮ ಪೂರ ಒಂದು ಸಂತೋಷ ವಿಷಯ ಈ ಅಕಾಡೆಮಿ ಗೋಪಿನಲ್ಲಿ ದೇವ ಉದ್ದೇಶ ಒಂದು ಅಕಾಡೆಮಿ ಪ್ರಾರಂಭ ಅಂತೇವೆ ಪಂಜಾಬ್ ಐಕ್ ಬಲದಿಕ್ಕೊಂಡು ದೇವರ ಅನುಗ್ರಹ ಕೊಡ್ಬೇಕಾಗಿ ಸುಮಾರು ಧನ್ಯ ಅಂತರ್ಶಾಲಾ ಮಟ್ಟದ ಆಯ್ಕೆ ನಮಗೆ ಬಾರಿ ಖುಷಿ ಬಂದು ಏನೊಂದಿಲ್ಲ ಅವೇನಿಟ್ಟು ಕಳೆದ ಮೈದಾನದ ಪ್ರಥಮ ಪಂದ್ಯಗಳು ನಮ್ಮ ತಂಡ ಮಸ್ತ್ ಮಲಮಲ ತಂಡದಲ್ಲಿ ಸೆಣಸಾಡೋದು ಸ್ಪರ್ಧಾತ್ಮಕವಾಗಿ ಕ್ರೀಡೆ ಕೊಟ್ಟು ಚತುರ್ಥ ಪ್ರಶಸ್ತಿ ಪಡೆಯಲಿಕ್ಕೆ ಅಲ್ಲಿ ಈ ಸಂದರ್ಭದಲ್ಲಿ ಸದಸ್ಯ ನಂತರ ಮಧುಷ್ ವೀರೇಂದ್ರ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಲೆಕ್ಕ ಆಯ್ಕೆ ಆಗಿದ್ದರು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡಿದ್ರೆ ಅವು ಆದಿಗೆ ಆಡ ಒಂದು ನಮ್ಮ ಈ ಒಂದು ಅಕಾಡೆಮಿಯ ಸದಸ್ಯ ಅಡೆಮಟ್ಟ ಹೋಗಿನಕ್ಕೆ ಆಗಲಿಕ್ಕೆ ಅಭಿನಂದನೆ ಮಾಡೋದಿಲ್ಲ ಸುಮಾರು ಧನ್ಯರು ಒಬ್ಬರು ಸೇರಿದ ಅಕಾಡೆಮಿಯ ಪದಾಧಿಕಾರಿಗಳ ಸದಸ್ಯರು ಸೇರಿದ್ರು ಒಂದು ಅಭಿನಂದನೆ ಬಂದದ್ದು ಕಾಲೇಜಿಗೆ ಶುಭ ಹಾರೈಸಿ ಸೇರಿದ ಈ ಕಾರ್ಯಕ್ರಮ ನಮ್ಮ ಅಕಾಡೆಮಿಯ ಚೇರ್ಮನ್ ಸನ್ಮಾನ್ಯ ಶ್ರೀ ಎ ಜಿ ಶೆಟ್ಟಿ ಅವರಿಗೆ ಅಕಾಡೆಮಿಯ ಗೌರವ ಸಲಹೆಗಾರರಾದ ನಮ್ಮ ಮಾರ್ಗದರ್ಶನ ಈಶ್ವರ ಅವರು ಆರೋಗ್ಯ ನಮ್ಮ ಇನ್ನೂವ ಗ್ರೌಂಡ್ ನಮ್ಮ ಒಬ್ಬೊಂದರ ರೈತ ಹೆಚ್ಚಿನ ಬಂದಿದ್ದಾರೆ ರೈತ ಸೇಲ್ ವ್ಯವಸ್ಥೆ ಇತ್ತಂದ್ರೆ ಖಂಡಿತ ಒಂದು ಅಕಾಡೆಮಿಗೆ ಏನಾದ್ರು ರೀಸನಬಲ್ ರೇಟ್ ಬರ್ಕೊಂಡು ಬಂದಿದ್ದಾರೆ ಆರೆಗಳ ಮನವರಿಗೆ ಬಂದದ್ದು ಆರೆಗಳ ಕೂಡ ಎಂಗೆಲ್ಲ ಅಕಾಡೆಮಿದ ಗೌರವ ಸಲಹೆಗಾರನ ದಿನೇಶ್ ಅವರು ಆರೆಗಳ ಉಪಾಧ್ಯಕ್ಷರು ರಘುರಾಮ್ ಶೆಟ್ಟಿ ಅದೇ ರೀತಿ ನಮ್ಮ ಮಹಾಕಾಳಿ ದೇವಸ್ಥಾನದ ಪ್ರಮುಖರಾದ ನಂಚಿನ ಹರಿಶನ್ ಎಲ್ಲರು ಒಟ್ಟು ಒಂದು ಸಾಮಾನ್ಯ ಶಾಲೆಗೆ ಆಸನೆ ತಗೊಂಡಿಲ್ಲ ಅದೇ ರೀತಿ ಸುನೀಲ್ ರೈಲರ್ ಪ್ರಧಾನ ಶಾಲೆಗೆ ಆಸನೆ ಎಲ್ಲ ಉಪಾಧ್ಯಕ್ಷರ ದಿನೇಶ್ ಕಲಿಗಳು ಆರೆಗಳ ಅದೇ ರೀತಿ ನಮ್ಮ ಮಹಾಕಾಳಿಗ ಅಧ್ಯಕ್ಷರ ಸುಂದರ ಆರೆಗಳ ಆಸನೆ ಕಬಡ್ಡಿ ಪ್ರೇಮಿಗಳ ಅಕಾಡೆಮಿದ ಸ್ಪೋರ್ಟ್ಸ್ ನಂಚಿನ ಅನ್ಸರಿ ಬಶೀರ್ ಉದ್ದೇಶಕ್ಕೆ ಈ ಅಕಾಡೆಮಿ ನಮ್ಮ ಶುರು ಮಾಡಿದಮ್ಮ ಆಯ್ತಾ ನನಗೆ ಆಯ್ತಾ ರಿಸಲ್ಟ್ ನನಗೆ ತಿಕ್ಕೊಂಡು ಉದ್ದೇಶಕ್ಕೆ ನಮ್ಮ ಈ ಅಕಾಡೆಮಿಲಿ ಜೋಕ್ಲೇನೆ 10ನೇ ಜೋಕ್ಲಿನ ಜಪ್ಪೆ ಸೇರ್ಪಾರ್ದು ಅಕ್ಲೆಗ ಕ್ರೀಡದ ಕಬಡ್ಡಿದ ಕ್ರೀಡದ ಒಂಜಿ ವಿದ್ಯೆಯನ್ನು ಕೊಡ್ತು ಆ ವಿದ್ಯೆ ಹಿಡಿದಾಗಲೇ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಕುದುರೆಕಣವನ್ನು ಮೂಲ ಉದ್ದೇಶದ ಚಿಂತನೆಗೆ ಪೂರಕವಾದ ಇನಿ ಒಂದು 8 ಸುದ್ದಿ ನನಗೆ ತೆಗೆದು ಆ ನಿಟ್ಟಿನ ನಮ್ಮ ಕುಮಾರಿ ಧನ್ಯಕ್ಕೆ ಒಂದು ಇಲ್ಲಿಯ ನಮ್ಮ ಕಿಚ್ಚತ್ತು ಒಂದು ಸನ್ಮಾನ ಕಾರ್ಯಕ್ರಮ ಒಂದು ದಿನ ನನ್ನ ಅಕಾಡೆಮಿದ ಬೆನ್ನೆಲುಬಾಯಿನ ಚೇರ್ಮನ್ ಉಪಾಧ್ಯಕ್ಷರನ್ನಾಗಲಿ ಗೌರವ ಸಲಹೆಗಾರನಾಗಲಿ ಮಾದರಿಗಳ ಹಾಗೆ ತಂದೆ ನನಗೆ ಈ ಇಡಮುಲ್ಲ ಈ ಕುದುರೆಗೆ ಇಡಮುಲ್ಲ ಎತ್ತರೆ ಕಾರಣ ನನಗೆ ಚಂದ್ರಣ್ಣ ಅರಣ್ಯ ಏಪಲ ಮಾಡ್ಕೊಳ್ಳಿ ಸಾಧಿಸಿ ಎಂಗ್ಲೆ ಒಂಜಿ ಆಣಿ ಒಂಜಿ ನಮ್ಮ ಈ ಅಕಾಡೆಮಿ ಶುರು ಮಾಡಿದಾಗ ಎಂಗ್ಲೆ ಒಂಜಿ ಕೇಳಿದನಗ ಗೊಬ್ಬಲೇಂದು ನಿಕ್ಲನೇ ಜಾಗಲೆ ಎನ್ನ ಜಾಗೆ ನಿಕ್ಲು ಗೊಬ್ಬಲೆ ಜೋಕ್ಲು ಎಡ್ಡೆ ಆವಡ ಮುಂದೆ ಚಿತ್ರಗಳು ಅಡಿಗೆ ಈ ಏಪಲ ನಮ್ಮ ಈ ಅಕಾಡೆಮಿ ಏಪ ಮುಟ್ಲ ಮುಂದೆ ಅಡಿಗೆ ಅರಣ್ಯ ನೆನಪಿಗೆ ಸದಾ ಎಂಗ್ಲ ಎನ್ನೋಡಾಕೊಂಡು ನಂಗೆ ಈತ ಒಂಜಿ ತುಂಡು ಜಾಗೆ ಉಳ್ಳ ಒಂಜಿ ಸೆನ್ಸ್ ಜಾಗೆ ಆವಡ ನಂತರ ಗೊಬ್ಬರಕ್ಕೆ ಕನ್ನ ಜಾಗೆಟ್ ಈತ ಮಲ್ಲ ಅರ್ನ ಒಂಜಿ ದೇವರ ಅಪ್ಪನೊಂಜಿ ಚಿಂತನೆ ಆ ಒಂಜಿ ನಂಗೆ ಸಿಕ್ಕಿನಾಗ ಎಸ್ ಹೋಗಿ ಹೋಳಿ ಏಪ ಕೊಂಡು ಗೊಬ್ಬು ಅದು ಅಂದ್ಕೊಂಡು ಒಂಜಿ ಎಂಕ್ಲೆಗೆ ಒಂಜಿ ಅವಕಾಶ ಕೊಂಡಿಟ್ಟು ಅಡಿಗೆ ಅಪ್ಪೆ ಉಮಾಮೈಸೂರಿ ಏಪಲ್ಲ ಅಡಿಗೆ ಅನ್ನ ನೆಕ್ಕಿ ಎಕ್ಸಾಮ್ ಕೊಡಂತೆ ಅಡಿಗೆ ನನ್ನ ಧನ್ಯವಾದ ಅದೇ ರೀತಿ ಹರಿಶಣ್ಣಲ ಸುಂದರಣ್ಣ ಮಂಗಳಿ ಅಪ್ಪನ ಸೇವೆ ಮಾಡ್ಕೊಳಕ್ಲಿ ಅಕ್ಲಿ ಇಂಕ್ಲಿಗೆ ಹೆಜ್ಜೆಬಂಡ ಇಂಚಿಂಚ ನಮ್ಮ ಅಕಾಡೆಮಿದ ಜೋಕ್ಲಿಗೆ ಒಂಜಿ ವರ್ಷದ ಟೈಮಿಗೂ ಎಂಕ್ಲ ಇಂಚ ಒಬ್ಬೊಡಂದು ಪಣ್ತೆ ಸಭಾವನ್ನು ಕೂಡ ಅಕ್ಲೆ ಸಂತೋಷ ಎಂಕ್ಲ ಜೋಕ್ಲು ಎಡ್ಡಾವಡು ಉದ್ದೇಶಕ್ಕೆ ಓವಂಜಿ ರೀಚಾಂಡ್ ಎಂಕ್ಲೆ ಪೂರ್ಣ ಸಹಕಾರ ಕೊಟ್ಟು ಏಪಲ ದಾಲ ಕೇಳ ಗೊಪ್ಪೆಣ್ಣ ಎಸ್ ಗೊಪ್ಪೆಣ್ಣ ಬರ್ನಂಜಿ ರಾಜ್ಯದ ಸುಂದರಲ್ಲ ಹರಿಶಣ್ಣ ಉಪ್ಪನಾಗ ನನಗೆ ಭಾರಿ ಸಂತೋಷ ಅಕ್ಲಿಲ್ಲ ಈ ಸಂದರ್ಭದಲ್ಲಿ ಈ ಆ ಬಾಲೆ ಈತ ಮುಂತಾವಡು ಒಂತಾಡು ಓ ಜೋಕ್ಲಾವಡಲ್ಲ
ದುಂಬು ಬೋಣಗ ಅಕ್ಲನ ಸಹ ನಿಮ್ಗೆ ಬೋರ್ಡ್ ಮಾಡೋದಕ್ಕೆ ಅಕ್ಲೆಗಳನ್ನ ಅಭಿನಂದನೆ ಗೌರವ ಸಲ್ಲಿಸುವುದನ್ನು ಕೊಡುತ್ತಿದೆ ಅಂಚ ಒಂಜಿ ಎರಡು ಪಾತ್ರ ಧನ್ಯನ ಬಗ್ಗೆ ಪಣ್ಣಂಟ ಆ ಬಾಲೆ ಎಂಕ್ಲೆನ ಅಕಾಡೆಮಿಗೆ ಸದಸ್ಯ ಅಪ್ಪನ ಇತ್ತು ದುಂಬು ಕ್ಯಾಂಪುಗೂ ಪಣ್ಣಗ ಅಲ್ಲಿ ಪೂರ್ಣವತ್ ಒಂಜಿ ಕಬಡ್ಡಿ ಪ್ಲೇಯರ್ ಆತಿತ್ತಲ್ಲ ಒಂಜಿ ಕಲಾವಿದೆ ಎಂಚ ಚಿತ್ರ ಬಿಡ್ಪವೇನ ಆ ಚಿತ್ರ ನೋಡಗೆ ಎಂಕ್ಲೆ ಒಂಜಿ ಒಂದೇ ಬ್ಲ್ಯಾಕ್ ಮಾತ್ರ ಇದ್ರೆ ಒಂಜಿ ಟಚ್ ಅಪ್ ಮಾಡ್ತಾರೆ ಮಾತ್ರ ಎಂಕ್ಲ ಕಲ್ಪಾಯಿನ ಅಲ್ಲಿ ಪೂರ್ಣ ಪ್ರಮಾಣದ ಒಂಜಿ ಕಬಡ್ಡಿ ಪ್ಲೇಯರ್ ಆತಿತ್ತಲ್ಲ ಆಂಡಲ್ಲ ಅಲ್ಲ ನ್ಯೂನೆತ್ ಮಾತ್ರ ಎಂಕ್ಲಿಗೆ ಅದೇ ತುಪ್ಪದೊಂದು ಸರಿ ಮಾಡ್ತಾರೆ ಆಯ್ತು ದುಂಬು ಅಲ್ಲಿ ಆ ಕಬಡ್ಡಿ ಪ್ಲೇಯರ್ ಅವಳ ಏರು ಮಾತಾಯ್ತು ತಿರುಗಿತ್ತಾರ ಅಕ್ಲೆ ನಮ್ಮ ಈ ಅಕಾಡೆಮಿ ನಮ್ಮ ಸ್ಮರಣೆ ನಮ್ಮನೆಕ್ಕೆ ಆ ಪಾಲೆ ನಮ್ಮ ದುಂಬು ಅಲ್ಲಿ ಗೊಬ್ಬುನಾಗ ಅಲ್ಲಿಗೆ ಏನು ಮಾತ್ರ ಪ್ರೋತ್ಸಾಹ ಕೊಡ್ತಾರ ಏನು ಮಾತ್ರ ಟ್ರೈನಿಂಗ್ ಕೊಡ್ತಾರ ಅಕ್ಲೆಲ್ಲ ನಮ್ಮ ಈ ಸಂದರ್ಭದಲ್ಲಿ ಹೆಂಗೆ ಎಂಕ್ಲೆ ನಾವು ಎನ್ನೋಡ ನನ್ನ ಮಿತ್ತಿಗೆ ಅಲ್ಲಿ ಎಂಕ್ಲೆ ನಿಂತೆ ಉಳ್ಳ ನನ್ನ ಅಲ್ಲಿ ಎಡ್ಡೆ ಆಣಿ ಬಂತೆ ನಮ್ಮ ಕ್ಯಾಂಪ್ ಲಾಸ್ಟ್ ಮಾಡ್ಕೊಂಡಾಗ ಎಡ್ಡೆ ಭವಿಷ್ಯ ಉಂಟು ಖಂಡಿತ ಒಂದು ರಾಷ್ಟ್ರ ಮಟ್ಟಕ್ಕೆ ಪುದರ್ ಕನಪಲ್ಲ ಆ ಪುದರ್ ನಮ್ಮ ಇನ್ನೂ ನೀವು ದುಂಬೆ ಅಲ್ಲೇ ಕಂದದಾಗ್ತದೆ ಅಂಚ ಅನ್ನ ದುಂಬು ಕೊನ್ನ ತರಬೇತಿದಾರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲತ್ತೆ ಎಂಕ್ಲೆ ಮಾತ್ರ ಇರ್ತಾವೆ ಅಕಾಡೆಮಿ ಮಾತ್ರ ಅಕಾಡೆಮಿ ಮಿತ್ತ ಬರ್ತಾನೆ ಬಾಜೆ ನನ್ನ ಮಿತ್ತಿಗೆ ನನ್ನ ಅಕಾಡೆಮಿ ಬುಕ್ಕಾಲ ತುಂಬಿಕೊಂಡ ಆ ಪುದರ್ ಅಲ್ಲಿ ಏಪಗಲ ಅನ್ನ ಗುರುನಕ್ಲನ ಪುದರ್ ಓಳು ಬೋಡಲ್ಲ ಓ ಸಂದರ್ಭದಲ್ಲಿ ಅಲ್ಲಿ ಓ ಸ್ಟೇಜ್ಗೆ ಎತ್ತನಲ್ಲ ಅಲ್ಲೇ ಸ್ಮರಣೆ ಮಾಡ್ಕೊಡು ಆ ಗುರುನಕ್ಲಿ ಒಕ್ಕ ಎಂಕ್ಲ ಇದ್ರೆ ಎಂಕ್ಲ ಬೊಕ್ಕ ಏರು ಆ ಅಲ್ಲಿನ ಪೂರಕವಾದ ಅಲ್ಲಿಗೆ ದುಂಬು ಬೋಡಗ ಏರು ಮಾತಾಡ್ಲಿರ ಅಲ್ಲಿ ಮಾತ್ರ ಸ್ಮರಣೆ ಮಾಡ್ತದೆ ಅಪ್ಪೆ ಉಮಾಮಹೇಶ್ವರಿನ ಏಪಲ್ಲ ಆ ಸ್ಮರಣೆ ಈಗ ಮಂತ್ಕು ಈಗ ಖಂಡಿತ ಪೂರ್ಣ ಭವಿಷ್ಯ ಉಂಟು ಎಂಕ್ಲನ ಏನು ಸಹಕಾರವನ್ನು ಎಂಕ್ಲ ಬಂತ ಎಂಕ್ಲ ಜೋಕ್ಲಿ ಏರಿ ಏಪ ಓ ಸ್ಟೇಜಿಗೆ ಬರ್ತಾರ ಇಂಪ್ರೂವ್ಮೆಂಟ್ ಮಾಡ್ತಾರ ಅಕ್ಲಿಗೆ ಎಂಕ್ಲ ಬಿರಿ ಸಹಾಯತೆ ಉಳ್ಳ ಎಂಕ್ಲ ಪೂರ್ಣ ಭರವಸೆ ಕೊಡ್ತ ಆ ಭರವಸೆದಿಂದ ಇಟ್ಟಿಡಿ ಇನ್ನು ಈ ಪುದರಗನಾಯ್ತ ಆ ಪುದರಗ ಅಪ್ಪೆ ಉಮಾವೇಶನ ಆಶ್ರಯದಲ್ಲ ಅಪ್ಪೆ ಮಾಂಗಳಿನ ಆಶೀರ್ವಾದಗಳು ಪಡೆದು ಪ್ರಾರ್ಥನೆ ಮಾಡ್ತಿದ್ದೆ ಅಂಚನೆ ನಮ್ಮ ಆಣ್ಜೋಗ್ಲಿಗೆ ಒಂದು ವರ್ಷ ಕಂಟಿನ್ಯೂ ಒಂದು ವರ್ಷ ನಮ್ಮ ಐತೆ ಟ್ರೈನಿಂಗ್ ಬರೋದಿಲ್ಲ ಐತೆ ಲಾಸ್ಟ್ ಇಯರ್ ಸಬ್ ಜೂನಿಯರ್ ಸಾಯಿ ಪ್ರಸಾದ್ ಆಯ್ನ ಒಂದು ಇದನ್ನ ನ್ಯಾಷನಲ್ ಹೋಗೋಣ ಅವಳೊಂದು ಸಂದರ್ಭ ಸರಿ ಆಯ್ತು ಈ ಸಲ ಜೂನಿಯರ್ ವೀರೇಂದ್ರ ಹುಡುಗಿ ನಿಜಮಡ ಸಿಲೆಕ್ಷನ್ ಟ್ರಯಲ್ ಮಲ್ಲ ಜೋಕ್ ಇರ್ತೇವೆ ಆಂಡ ಆ ಗೊಬ್ಬನ ಸ್ಟ್ರೈಲ್ ಮಿಂದ ಏನ್ ಶೋಕ್ ಗೊಬ್ಬದ ಇತನಕ್ಕೆಲ್ಲ ಆಶ್ಚರ್ಯ ಆದ ಶೋಕ್ ಗೊಬ್ಬದು ಏರ್ನ ಇನ್ಫ್ಲುಯೆನ್ಸ್ ಇದ್ದೆ ಏರ್ ಅವಳು ನಾನು ಸಿಲೆಕ್ಷನ್ ಟ್ರಯಲ್ ಇರ್ತೀರ ಆ ಸಿಲೆಕ್ಷನ್ ಟ್ರಯಲ್ ಮಾತ್ರ ಆಯ್ನ ಮುಂದೆ ಮಾಡ್ತೇವೆ ದಾಳ ಒಂದು ಇನ್ಫ್ಲುಯೆನ್ಸ್ ಇದ್ರೆ ಆಯ್ನ ನ್ಯಾಚುರಲ್ ಗೇಮ್ ಬರ್ತೀವಿ ఆయన వ్యత్యాసం ఏమంట ಒಂದು ವರ್ಷ ದುಂಬೆ ಇಂಗ್ಲ ಬಂತ ಆಧಾರ್ ಕಾರ್ಡ್ ಬಂತ ಒಂದು ವರ್ಷ ದುಂಬೆ ಯಾರು ಬಂತ ಈಗ ಆಧಾರ್ ಕಾರ್ಡ್ ಒಂದು ಮಂದಿಲ್ಲ ನಿನ್ನ ಮನಸ್ಸಾಗಿ ಆಧಾರ್ ಕಾರ್ಡ್ ಆತನು ಓಡೆ ಮುಂದೆ ಬಂದ ಸೆಲೆಕ್ಷನ್ ಬರ್ತಾರೆ ಆತನ ಪಾತ್ರ ಆತನು ಮಲ ಮಲ ಜಿಲ್ಲೆಗಳ ಪಾತ್ರ ಸಾಯಿ ವಿದ್ಯೆ ಎಬಿಲಿಟಿ ನಾನು ಎಬಿಲಿಟಿ ಸೆಲೆಕ್ಷನ್ ಆತನು ಆಂಡದ ನಂಗೆ ಪಾತ್ರ ನಾನು ರೆಡಿ ಆಗಿದ್ದೀನಿ ಪಾತ್ರ ತೂಣಗ ನಾನು ಆಧಾರ್ ಕಾರ್ಡ್ ಮಾಡಿ ಹೆಂಚಿನ ಒಂದು ಎತ್ತು ಮಲ ನಂಗೆ ಡಿಸೈಡ್ ನಮ್ಮ ಆಪ್ತೊಂಜಿ ಮಾಲಂಜಿ ಹೋದಾಯಿ ಕಲ್ಕತ್ತಾದ ನ್ಯಾಷನಲ್ ಒಪ್ಪೇನೆ ಗ್ಯಾರಂಟಿಗೆ ಒಪ್ಪುದುವೆ 100% ಅವೊಂಜಿ ಮಲ್ಲ ಬೇಜಾರದ ಸಂಗತಿ ನನ್ನ ಇತ್ತಿಗೆ ಅಂಚ ಏರ್ಲ ನಮ್ಮ ಜೋಕ್ಲು ಅಂಚ ಅವರ ಬಲ್ಲಿ ನನ್ನ ದುಂಬುಗು ನಿಕ್ಲ ಆ ಬೋಡೈನ ನಿಕ್ಲನ ID ಕಾರ್ಡ್ ಆಧಾರ್ ಕಾರ್ಡ್ ಮಾತ್ರ ಏಪಲ ರೆಡಿ ಮಾಡಿ ತುಪ್ಪೋಡು ನಿಕ್ಲೆಗೆಲ್ಲ ಮಾತೆಲ್ಲ ಅಕಾಡೆಮಿದಲ್ಲಿ ಕಡೆ ಅಕಾಡೆಮಿದ ನಿಕ್ಲನ ಬಿರಿಸಾಯಂಡು ಹೆಂಚಿನ ಬೋಡಿದ್ದ ನಿಕ್ಲೆಗೆ ದುಂಬ ಬಂದೆ ನಲ್ಲ ಪಣಂದುಲ್ಲೆ ಅಂಚನೆ ಕೆಲಂಜಿ ಅವೇ ಮಾತೆಲ್ಲ ಬಂದೆ ಅಂಚನೆ ಎಡ್ಡೆ ಭವಿಷ್ಯ ಉಂಟು ಎಡ್ಡೆ ಕೊಪ್ಪುಲೆ ಎಡ್ಡೆ ಚಿಂತನೆ ಕೊಪ್ಪುಲೆ ಬೊಕ್ಕ ಎಲ್ಲಂಜಿ ಅಕಾಡೆಮಿಕ ಒಂಜಿ ನನ್ನ ಫ್ಯೂಚರ್ ಚಿಂತನೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ಕೊಂಡು ನನ್ನ ಈ ಜೋಕ್ಲುಳ್ಳ ಈ ಜೋಕ್ಲನ್ನ ಮಲ್ಲ ಮಿಲ್ಲದ ಪೋಣಗ ನನ್ನ ಎಲ್ಲಿ ಜೋಕ್ಲು ಬೋರ್ಡ್ ಇಡ್ಲಿ ಬಟ್ ಆ ಚಿಂತನೆ 15 ವರ್ಷದ ಉಳ್ಳಾಯಿತ ಜೋಕ್ಲಿಗೆ ಎಂಕ್ಲ ಇದೆ ಮುಂಜೋಕ್ಲಿಗೆ ನನ್ನ ಶನಿವಾರ ಆದಿತ್ಯವಾರ ಇಂಚ ಟ್ರೈನಿಂಗ್ ಕೊಡ್ಕೋಣ ಐತೊಟ್ಟಿಗೆ ಎಲ್ಲಿ ಜೋಕ್ಲೆಲ್ಲ ನಮ್ಮ ಅಕಾಡೆಮಿಯಿಂದ ತಂಡ ಅಂತ ಮನ್ಪೊಂದಿಲ್ಲ 15 ವರ್ಷದ ಉಳ್ಳಾಯಿತ ಜೋಕ್ಲಿಗೆ ಎಂಕ್ಲ ಎಲ್ಲಂಜಿ ಬರ್ಪಿ ಐತಾರ 30ನೇ ತಾರೀಕು 9 ಗಂಟೆಗೆ ಸಿಲೆಕ್ಷನ್ ಟ್ರಯಲ್ ಒಂಜಿ 15 ಜೋಕ್ಲಿನ ಎಂಕ್ಲ ಸಿಲೆಕ್ಷನ್ ಅಕಾಡೆಮಿದ ತಂಡಕ್ಕೆ ಸಿಲೆಕ್ಷನ್ ಮಾಡ್ತಿಲ್ಲ ಎಡ್ಡೆ ಹುಷಾರಿತ್ತಿನ ದೈಹಿಕವಾದ ಆರೋಗ್ಯ ಇತ್ತಿನ ಅಕ್ಲನ ಪೋಷಕರನ್ನ ಎಂಕ್ಲ 9 ಗಂಟೆಗೆ ಮೂಲ ಜೋಕ್ಲೊಟ್ಟಿಗೆ ಬರ ಪಂತ 5 ಎಂಕ್ಲೊಂದು 15 ಜನ ಜೋಕ್ಲನ್ನ ಸಿಲೆಕ್ಷನ್ ಮಾಡ್ತದೆ ಅಕ್ಲಿಗೆ ನಿರಂತರ ಅಕ್ಲಿಗೆ ಶನಿವಾರ ಅಕ್ಲ ರಜೆ ಟೈಮ್ಗಳು ಅಕ್ಲಿಗೆ ತರಬೇತಿ ಶಿಬಿರ ಸಂಘಟನೆ ಮತ್ತು ಅಕ್ಲೆಲ್ಲ ಒಂಜಿ ಎಡ್ಡೆ ಸಮಾಜಕ್ಕೆ ಸದೃಢ ಪ್ರಜೆ ಆವಣ ಲೆಕ್ಕ ಅಕ್ಲಿನ ಸಮಾಜಕ್ಕೆ ಒಂಜಿ ಗುರುತಿಸಾವಣ ಲೆಕ್ಕ ಕಾರ್ಯ ಎಂಕ್ಲ ಮನ್ಕೊಂಡು ಚಿಂತನೆ ಅವೇ ಲೆಕ್ಕಡೆ ಎಂಕ್ಲ ಓ ಉದ್ದೇಶದಿಂದ ಈ ಅಕಾಡೆಮಿದ ಒಟ್ಟಿಗೆ ಎಂಕ್ಲ ಅಪ್ಪೆನ ಸೇವೆ ಆ ಅಪ್ಪೆನ ಎನ್ನ ಉದ್ದೇಶನೇ ಇಂಚಿನ ಮಂಡ ಕ್ರೀಡೆ ತೊಟ್ಟಿಗೆ ನಮ್ಮ ಅಪ್ಪೆಲ್ಲ ಆಲ್ ನಮಗೆ ಜೀವನ ಮಾಡ ನಮ್ಮ ಹೋಗಿದ್ದ ಒಂಜಿ ಅಪ್ಪೆ ಜೋಕ್ ಲೆಕ್ಕ ಉಪ್ಪೆರೆ ಕಾರಣ ಎಂಕ್ಲ ಅಪ್ಪೆ ಇಕ್ಲ ಮಾತ್ರ ಓಳೋಳ ಇದ್ದೀರಿ ಏರೇರ ಓಳೋಳ ಇದ್ದೀರಿ ಏರ್ಲಿದ್ದೀರಿ
ಇತ್ತೆ ನಮ್ಮ ಮಾತ ಒಂಜೆಂಪೆ ಜೋಕ್ಲೆ ಉಳ್ಳ ಇಕ್ಲೆನ ಕಷ್ಟ ಸುಖ ನಿಕ್ಲೆ ಎಡ್ಡೆ ಅಂಡ ನಿಕ್ಲೆನ ಸನ್ಮಾನ ಮಾಡ್ಪಣ ನಮ್ಮ ಸೈನ್ಯಾಗ ದಾಲ ಪುನಃಪೂಜ ಮೂಲ ಪುನಃಪೂಜ ನಮ್ಮ ಮೂಲ ಮಂತಿನ ನಮ್ಮ ಮಾತ ಒಟ್ಟಿಗೆ ಇರ್ತದೆ ನಮ್ಮ ಜೋಕ್ಲೆನ ಕಷ್ಟ ಸುಖ ಇಂಚ ನಿಕ್ಲೆನ ಜೋಕ್ಲೆ ಇಂಚಿನ ಅವೇಗ ನಿಕ್ಲೆನ ಇಂಕ್ಲ ತಗೊಂಡು ನಿಕ್ಲೆ ಇಂಚಿನ ಭವಿಷ್ಯ ಇಂಕ್ಲ ಬೋಡು ಆಯ್ಕಿಲ್ಲ ಇಂಕ್ಲ ಸಹಾಯ ಮಾಡ್ತಂದು ಎಲ್ಲೇ ಮಾತಾಡ ಮುಪ್ಪಣ ಮಸ್ತು ಪುನಃ ಮಸ್ತ್ ಮಾಡ್ತಾರೆ ಆಡ ಇದ್ರೆ ನಮ್ಮ ಪಟ್ಟದ ನಿಕ್ಲೆನ ಭವಿಷ್ಯಗಳ ನಮ್ಮ ಸಹಾಯ ಉಳ್ಳ ಅಂತ ಪಣ್ಣೊಂದು ಬಹಳ ಸಂತೋಷ ಮತ್ತು ಹೆಮ್ಮೆ ಎರಡನ್ನೂ ಸೂಚಿಸ್ತಕ್ಕಂಥ ಒಂದು ದಿನ. ಯಾಕಂತ ಹೇಳಿದ್ರೆ ಒಂದು ಇಷ್ಟು ಬೇಗದಲ್ಲಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಈ ಉಮಾಮಹೇಶ್ವರಿ ಕಬಡ್ಡಿ ತಂಡವು ಒಂದು ದೇಶದ ಮಟ್ಟದಲ್ಲಿ ಆ ಶಾಲೆಯ ಜೀವನದಲ್ಲಿ ಮಾಡುವುದಾದ್ರೂ ಕೂಡ ಒಂದು ಅಖಿಲ ಭಾರತದ ಮಟ್ಟದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಕಬಡ್ಡಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಆ ಮಹಾತಾಯಿ ಆ ಮಗುವಿಗೆ ಕರುಣಿಸಿದ್ದಾರೆ. ಇದು ಅವಳ ಉಜ್ವಲ ಭವಿಷ್ಯಕ್ಕೆ ಒಂದು ಬೆಳಕು. ಮುಂದಿನ ತನ್ನ ಜೀವನವನ್ನು ನೀನು ನೇರವಾಗಿ ಇಟ್ಟುಕೊಂಡು ಹೋಗ್ಬೇಕಂತ ಒಂದು ಸಮಯ ಇವತ್ತು ಬಂದಿದೆ. ಇದು ಏನಂತ ಹೇಳಿದರೆ ಇಲ್ಲಿ ಈ ನಿನ್ನ ಪಯಣವು ಇಲ್ಲಿಂದ ಶುರುವಾಯಿತು. ಇವತ್ತು ನಿನ್ನ ಶಾಲಾ ಮಟ್ಟದಲ್ಲಿ ನೀನು ಅಖಿಲ ಭಾರತವನ್ನು ಪ್ರತಿನಿಧಿಸಿ ನಾಳೆ ಬೇರೆ ಬೇರೆ ಅಮೆಚೂರು ಸಂಸ್ಥೆಗಳಲ್ಲಿ ನೀವು ಭಾರತವನ್ನು ಪ್ರತಿನಿಧಿಸಿ ಈ ದೇಶದ ಹೆಸರನ್ನು ನೀನು ಗಳಿಸಬೇಕು. ಆದ್ದರಿಂದ ನಾವಿಷ್ಟು ನಿನಗೆ ಹೇಳ್ತೇವೆ, ನಿನ್ನ ಕಬಡ್ಡಿಯ ಏನು ನಿನ್ನ ಈ ಆಟೋಟವಿದೆಯೋ ಅದರ ಬಗ್ಗೆ ನೇರವಾದಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಳ್ಬೇಕು. ಅದರಲ್ಲಿ ಹೆದರಿಕೆ ಎಂಬುದು ಇರಬಾರ್ದು. ಇನ್ನು ಕೆಲವರು ಹೇಳ್ತಾರೆ, ಅಲ್ಲಿ ಭಾರಿ ಕಬಡ್ಡಿ ಗುಂಪೊಳಿಯೇ ನಿನ್ನ ಮಗಳಲ್ಲಿ ಅವು ಕೂಡ ಮಕ್ಕ ಇಲ್ಲಿ ಸರಿಯ ಮಕ್ಕಳ ಬೇಜೆ ಹೇಳ್ತಾರೆ ಕಲ್ಪನೆ ಆಗುತ್ತಿದೆ. ಅವರ ತಾಯಿ ತಂದೆಯವರಿಗೂ ಕೂಡ ನಾನು ಹೇಳ್ತೇನೆ, ನೀವೇನು ಹೆದರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹೃದಯ ಶ್ರೀಮಂತವಾಗಿರಬೇಕು. ಅವರ ತಾಯಿಯವರಿದ್ದರೆ ಅವರಿಗೆ ತಾಯಿ ತಂದೆಯವರಿದ್ದರೆ ನಾನು ಹೇಳ್ತೇನೆ. ಯಾಕಂದರೆ ನೀವು ಯಾವುದಕ್ಕೂ ಚಿಂತೆ ಮಾಡಿ ಯಾರೋ ಒಬ್ಬ ಏನು ಹೇಳ್ತಾರೆ ಎಂಬುದನ್ನು ನೀವು ಗಮನಕ್ಕೆ ಕಿವಿಗೊಡಬೇಕು. ಯಾಕಂದರೆ ಇವತ್ತು ಸಮಾಜ ಆ ರೀತಿಯಲ್ಲಿ ಇದೆ. ಒಬ್ಬರು ಒಳ್ಳೆಯದಾಗ್ತಂತ ಹೇಳಿದ್ರೆ ಅದಕ್ಕೆ ಕಲ್ಲು ಬಿಸಾಡುವಂಥ ಭಾಳಷ್ಟು ಜನ ಇದ್ದಾರೆ. ಇವತ್ತು ಈ ಅಕಾಡೆಮಿಯ ಮುಖಾಂತರ ಆ ಮಗುವಿಗೆ ಆ ಒಂದು ಸ್ಥಾನಮಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅದನ್ನು ನೀವು ಮುಂದುವರಿಸಿಕೊಂಡು ಹೋಗಿ. ಅವರು ಈ ಕೇವಲ ನಮ್ಮ ಈ ಒಂದು ಸಣ್ಣ ಊರಿನಲ್ಲಿ ಅಂತಲ್ಲ, ಇಡೀ ದೇಶಕ್ಕೆ ಪರಿಚಯ ಆಗುವುದರ ಮುಖಾಂತರ ನಮ್ಮ ಊರಿಗೂ ನಮ್ಮ ತಾಯಿಯ ಹೆಸರು ಕೂಡ ಪ್ರಚಾರ ಮಾಡಿಸುವಂಥ ಕೆಲಸವನ್ನು ಕೂಡ ಆ ಮಗು ಮಾಡಬೇಕು. ಖಂಡಿತವಾಗಿ ಆ ಕೆಲಸ ಆಗ್ತದೆ. ಕಾಪಿಕಾಡಿನಲ್ಲಿರ್ತಕ್ಕಂಥ ಉಮಾಮಹೇಶ್ವರಿ ದೇವಿಯ ಸಾನ್ನಿಧ್ಯದ ಹೆಸರಿನಿಂದ ನೀವು ಈ ಸಂಸ್ಥೆಯಲ್ಲಿ ನೀವು ಜರುಗಿಸಿದ್ದೀರಾ, ನಿಮಗೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಹೋಗಿ. ನೀವು ಯಾವಾಗಲೂ ನೀನು ಆ ಆಟಕ್ಕೆ ಹೋಗುವಾಗ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಹೋಗು. ನೀನು ಎಲ್ಲ ಕಡೆಯಲ್ಲಿ ನೀವು ಜಯಶಾಲಿ ಆಗ್ತೀವಿ. ಒಂದು ಮುಂದಕ್ಕೆ ದೊಡ್ಡ ಹೆಸರುವಾಸಿಯಾಗಿ ಈ ಉಳ್ಳಾಲ ಎಂಬ ಊರಿಗೆ ಮತ್ತೊಂದು ಹೆಸರು ನೀನು ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಅವರ ಮನೆಯವರಿಗೂ ಕೂಡ ನೀವು ಆ ಮಗುವನ್ನು ತಯಾರು ಮಾಡಲಿಕ್ಕೆ ನೀವೆಲ್ಲ ಸಹಕಾರ ನೀಡಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಅಭಿನಂದಿಸಿ ನಮ್ಮ ಆ ಸಂಸ್ಥೆಯಿಂದ ನಿಮಗೆಲ್ಲರಿಗೂ ಶುಭಾಶಯವನ್ನು ನಾವು ಸಲ್ಲಿಸ್ತಾ ನಮ್ಮ ಭವಿಷ್ಯ ಬಹಳ ಬಂಗಾರ. ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಕಳೆದ ಒಂದು 2-3 ವರ್ಷದಿಂದ ತಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಇವತ್ತು ಅವರು ಹೇಳಿದ ಹಾಗೆ ಒಂದು ಎಲ್ಲ ಶಿಲೆಕಲ್ಲುಗಳಲ್ಲಿ ಕೂಡ ಇವತ್ತು ಒಂದು ಮೂರ್ತಿಯನ್ನು ತಯಾರು ಮಾಡಬೇಕಿದ್ರೆ, ಅದನ್ನು ಆ ರೂಪಕ್ಕೆ ತರಬೇಕಿದ್ರೆ ಇವತ್ತು ಅಕಾಡೆಮಿಯ ಒಂದು ಬಾರಿ ಮುತುವರ್ಜಿಯಲ್ಲಿ ಆ ಮಕ್ಕಳ ಮುಂದಿನ ಭವಿಷ್ಯವನ್ನು ಎದುರು ನೋಡಿ ಅದನ್ನು ಒಂದು ರೂಪ ಕೊಟ್ಟು ಇವತ್ತು ಆ ಮೂರ್ತಿಯನ್ನು ಸುಂದರವಾಗಿರ್ತಕ್ಕಂಥ ಕಲ್ಲಿನ ಮೂರ್ತಿಯನ್ನು ಶಿಲ್ಪಿ ಕೆತ್ತಿ ಒಳ್ಳೆಯ ಚಂದದ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಹೇಗೆ ಸಲ್ಲುತ್ತದ ಆ ನಿಟ್ಟಿನಲ್ಲಿ ಇವತ್ತು ಅಕಾಡೆಮಿ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಗುರುತಿಸಬೇಕಿದ್ರೆ ಅವರ ಕೊಡುಗೆ ಬಹಳಷ್ಟಿದೆ. ಅದಕ್ಕೆ ಇವತ್ತು ಪ್ರಥಮವಾಗಿ ಅಕಾಡೆಮಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮಕ್ಕಳಲ್ಲಿ ಅವರು ಗೋಪಿಯನ್ನ ಹೇಳಿದಾಗೆ ಆ ಪ್ರತಿಭೆಗಳಿದೆ, ಆ ಒಂದು ಸ್ಥೂಲವಾಗಿರ್ತಕ್ಕಂಥ ಪ್ರತಿಭೆಗಳು. ಈ ಒಂದು ಹುಡುಗಿ, ಈ ಒಂದು ಹುಡುಗ ಇಂಥ ಒಂದು ಇದರಲ್ಲಿ ಆಟೋಟದಲ್ಲಿ ಮುಂದೆ ಹೋದಾಗ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದ ಅರಿತು ಅವರಿಗೆ ಒಳ್ಳೆಯ ಕೋಚನ್ನು ಕೊಡುವಂಥ ಮುಖಾಂತರ ಇವತ್ತು ಆ ಮಕ್ಕಳಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಟವಾಡುವಂಥ ಒಂದು ಕಾರ್ಯ
ಕಾರ್ಯ ಆದಾಗ ಇವತ್ತು ಈ ಒಂದು ಅಕಾಡೆಮಿ ಮಾಡಿದ್ದಕ್ಕೆ ಸಾರ್ಥಕತೆ ಬರ್ತದೆ ಅನ್ನುವಂಥದ್ದು ಬಹಳ ಸಂತೋಷ ಆಗಿದೆ. ಇವತ್ತು ಒಂದು ಅಕಾಡೆಮಿ ಮಾಡಬೇಕಿದ್ರೆ ಇವತ್ತು ಕ್ರೀಡಾಪಟುಗಳನ್ನು ಒಂದು ಸೂರಿನಲ್ಲಿ ಕೂತುಗೊಳಿಸಿ ಅವರಿಗೆ ಒಳ್ಳೆಯ ಒಂದು ಅವಕಾಶ ಆಗಬೇಕಿದ್ರೆ ಅವರ ತರಬೇತಿಯನ್ನು ಕೊಡಲಿಕ್ಕೆ ನನಗೆ ಗೊತ್ತಿದ್ದಾಗೆ ಯಾವುದೇ ನಿಸ್ವಾರ್ಥವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಆ ಒಂದು ತಂಡವನ್ನು ನಿರ್ಮಾಣ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲವಾದರೆ ಆ ದೇವರು ಈಗಾಗಲೇ ನಮ್ಮ ಉಮಾ ಮಹೇಶ್ವರಿ ಮತ್ತು ಮಹಾಕಾಳಿಯಪ್ಪನನ್ನು ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮಗೊಂದು ಖುಷಿ ಅಂತ ಹೇಳಿದ್ರೆ ಇವತ್ತು ಆ ಮಕ್ಕಳ ಒಂದು ಆಟ ಆಡುವಾಗ ಅಥವಾ ಒಂದು ಅವರು ಕಲಿಸುವಾಗ ಅಂತ ಕೆಲವೊಂದು ಸಂದರ್ಭದಲ್ಲಿ ಕಬಡ್ಡಿ ಆಡುವಾಗ ಗಾಯಗಳು ಕೂಡ ಆಗ್ತಾ ಇದೆ ಅಂತ ಆ ಒಂದು ತಾಯಿಯ ಕೃಪೆಯಿಂದ ಯಾವುದೂ ಕೂಡ ಈ ಕ್ಷೇತ್ರದಲ್ಲಿ ಈ ಒಂದು ಅಕಾಡೆಮಿಯಿಂದ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ಮಕ್ಕಳು ನಮಗೂ ಕೂಡ ಬಹಳ ಖುಷಿಯಾಗಿದೆ. ಇವತ್ತು ಬಹಳಷ್ಟು ತಂಡಗಳು ಇದ್ದಾಗಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಯಾವುದೇ ತಂಡಗಳು ಕಡಿಮೆ ಅಂತರದಲ್ಲಿ ಹೋಗಿರುವಂಥದ್ದು ಅಂತ ಒಂದು ಅದಕ್ಕೆ ಶ್ರಮ ಇವತ್ತು ನಮ್ಮ ಗೋಪಿನಾಥಣ್ಣ ಇವತ್ತು ಬಹಳಷ್ಟು ಇವತ್ತೊಂದು ಎಲ್ಲರನ್ನೂ ಕ್ರೋಢೀಕರಣ ಮಾಡಬೇಕಿದ್ರೆ ನಾವೆಲ್ಲ ಸಂಘಟನೆ ಮತ್ತು ರಾಜ್ಯದಲ್ಲಿ ಕೂಡ ಇದ್ದಾಗಲೂ ಕೂಡ ಬಹಳಷ್ಟು ಕಷ್ಟ ಇದೆ. ಯಾವುದೋ ಮಾತನಾಡಿದ್ರು ಕೂಡ ಒಟ್ಟು ಸೇರಿಸಲಿಕ್ಕೆ ಭಾರಿ ಕಷ್ಟ ಇದ್ದಂಥ ಈ ಸಂದರ್ಭದಲ್ಲಿ ಇಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಅವರ ಪ್ರತಿಭೆಯನ್ನು ಗುರುತಿಸಿದ್ರೊಟ್ಟಿಗೆ ಎಲ್ಲ ಇವತ್ತು ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಇವತ್ತು ಸೇರಿಸಿಕೊಂಡು ಅಕಾಡೆಮಿಗೆ ಪೂರ್ಣ ಪ್ರಮಾಣದ ಒಂದು ಸಹಕಾರ ಸಿಗುವ ರೀತಿಯಲ್ಲಿ ಇವತ್ತು ಆಗಿದೆ. ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರು ಹೇಳಿದಾಗೆ ಯಾರು ಕಲಿಸ್ತಾರ ಇಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಸೇರಬೇಕಿದ್ರೆ ಅವರನ್ನ ಆ ಗುರುಗಳನ್ನ ದಿನನಿತ್ಯ ಸ್ಮರಣೆ ಮಾಡುವಂತ ಕೆಲಸಗಳು ಮಕ್ಕಳಲ್ಲಿ ಮಾಡಿದಾಗ ಅದಕ್ಕೆ ಸಾರ್ಥಕತೆ ಬರ್ತದೆ. ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಕೂಡ ಉಜ್ವಲ ಆಗಲಿಕ್ಕೆ ಸಾಧ್ಯತೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧನ್ಯ ಇನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟವನ್ನು ಆಡಿ ಅವರ ಕುಟುಂಬಕ್ಕೆ ಅಕಾಡೆಮಿಗೆ ಈ ಒಂದು ಊರಿಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂತ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡಿ ದೇವಸ್ಥಾನದ ಪ್ರಮುಖರಾದ ಜನ ನಮ್ಮ ಹರಿಶಣ್ಣಜರಡ್ಡೆ ಪಾತ್ರವನ್ನು ದಿನ ಗೋಪ್ಯನ್ನೇ ಮುಂಚಿನ ಆ ಪ್ರಯತ್ನ ಅವಿಸ್ಮರಣೀಯ ರೇಪಲ್ಲ ಆರಾತು ಅವೇ ರೀತಿ ಬಸ್ಸಲ್ಲಿ ಚೆಲ್ಲಿಕೊಂಡು ಕೆಲಸನು ಅವು ಮಾತ್ರೆಗಳಿಲ್ಲದ ಕೆಲಸನು ನನಗೆ ಹೂ ಕೆಲಸ ಅಂಚಿನ ಪರಿಸ್ಥಿತಿ ಈಗ ತೊಂದರೆ ದಿನ ಒಂದು ಆರೊಂಜಿ ಆ ಜೋಕ್ಲೆಗೆ ಬರ್ಕೊಂಚಿ ಪ್ರಯತ್ನ ಈಗ ಇಲ್ಲ ಸಲ ಜೋಕ್ಲೆ ಅಟ್ಲೆ ಕೊಟ್ಟರೆ ಜಾಗ ಅವೆಲ್ಲ ಖುಷಿ ಎಲ್ಲ ಖುಷಿ ಅವನು ಜನರಲ್ಲಿ ಕೊಡ್ತೇವೆ ತವಲಿಲ್ಲ ಹಿರಿಯರು ಕೊಡ್ತೇವೆ ಜೋಗ್ ಒಪ್ಪಂದಿಲ್ಲ ನಮಗೆ ಭಾರಿ ಖುಷಿ ಅವನು ಅವರೇ ತೆಂಗಳೂರಿನ ಬಂದಾಗ ಒಪ್ಪಂದಿಲ್ಲ ಹಿಂದೆ ಗೊತ್ತಿಚ್ಚಿ ಈಗ ಗೊತ್ತಿದ್ದ ವಿಷಯ ಒಪ್ಪಂದಿಲ್ಲ ಮ್ಯಾಟ್ ಮಾಡ್ತಿರ್ತಾರೆ ಇಲ್ಲ ಆಶ್ಚರ್ಯ ಇಂದು ಈ ಒಂದು ಸಂಸ್ಥೆ ಬಿಲ್ಡಿಂಗ್ ನೈಟ್ ಏರಂಜಿ ಗೊತ್ತಿತ್ತು ಗರೆಗಳು ಗೊತ್ತಿತ್ತು ವಿಷಯ ಕೇಳೋದು ಸೊ ಅಂಚಾದ ಆ ಪಕ್ಕ ದಾದ ವಿಷಯ ಕೇಳಿದಾಗ ಒಪ್ಪಂದಿಲ್ಲ ಒಂಚೂರು ಒಂದು ನಾವೇ ಆ ಕ್ರೀಡೆಗೋಸ್ಕರ ಅವು ಕ್ರೀಡೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಯಾಕೆಂದ್ರೆ ಮಾತಾಡಿದ ಸಹಕಾರ ಏಪಲು ಕೊಡ್ತೀನಿ ಅಂಚಾದ ಕೂಡ ಮನೋರಂಜನೆ ಹೂವು ಕಾರ್ಯಕ್ರಮ ಅಟವಿಚಾರ వచ్చి ಈಗ ನೆಂಚಿನ ಕೆಲಸವನ್ನು ಕೂಡ ಮನಕುಲೆ ಎಂಗಳ ಸಂಪೂರ್ಣ ಸಹಕಾರ ಸಪೋಸ್ ಎಂಗಲ್ ಎಂಗಲ್ಲಿ ಅಕಾಡೆಮಿಕ್ ಸೇರಿದ್ನಲ್ಲ ಅದಕ್ಕೆಲ್ಲ ಸೇರಿದ ಹೆಚ್ಚು ಸಹಕಾರ ಸಂಪೂರ್ಣ ಸಹಕಾರ ಬಂದತೆ ಇದು ನಮ್ಮ ಇನ್ನದ ಕೇಂದ್ರ ಬಿಂದುವಿನ ಧನ್ಯ ಕುಮಾರ್ ಧನ್ಯ ಬಲ್ಲ ಇನ್ನು ನಮ್ಮ ಅಂತರ ರಾಷ್ಟ್ರೀಯ ಮಟ್ಟದ್ದು ಬಲ್ಲ ಆಯ್ಕೆ ತಲುಪೋದು ಎಂಗ್ಲ ಖುಷಿ ಆಗ್ಬೋದು ಎಂಗ್ಲ ಗೋಪಿ ಆಕ್ಚುಲಿ ಗೋಪಿಯಲ್ಲಿ ಓಡೇದೇ ಬೋಟು ಅಂಚಿನ ಗೊಬ್ಬರಾಗಲಾಗಲ್ಲ ಅಲ್ಲ ನಿನ್ನ ಆಗಲೇ ಆ ಬೆಳವಣಿಗೆ ಬಂದು ನಿನ್ನ ಜೀವನ ಉಜ್ವಲ ಬಂದು ದೇವರ ಪ್ರಾರ್ಥನೆ ಒಂದು ಎಲ್ಲ ಪ್ರಾರ್ಥನೆ ಅಭಿನಂದನದ ಗದ್ದುಗೆ ಬರೋದು ಅಭಿನಂದನದ ಗದ್ದೆಗಳು ಕೂಡ ದಂಡಗ ಕಿಂಚಿತ್ತು ಗೌರವಧನ ಯಾಕಂದ್ರೆ ಅಕಾಡೆಮಿ ಮುಖಾಂತರ ಅಧ್ಯಕ್ಷರ ಶೇಖರಣ ಹಸ್ತಾಂತರ ಮಾಡಬೇಕು
ಆಗಲಿ ಗುರುಕುಲದ ಕಲ್ಪದರ ಮನವರಿಗೆ ಬಂದನೆಗೆ ಅವ ಆಲ ವ್ಯಕ್ತಿತ್ವ ಗೊತ್ತಾಗ್ತದೆ ಆದವರೆಗ ಅವರ ಧನ್ಯ ಒಂಜಿ ಜ್ಞಾನ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರ ಮಟ್ಟ ಕೊಡಲ್ಲ ಹೆಂಗೆ ಏರು ಬೆರೆಸಾ ಇದ್ದಾರ ಅದ ನೆನಪಣಂಚ ಒಂಜಿ ಕಾರ್ಯವಂತರಿ ನಮ್ಮ ನಿಜವಾದ ಅದಕ್ಕೆ ಕಬಡ್ಡಿ ಬಗ್ಗೆ ಗಾಲ ಗೊತ್ತಿಜಣ್ಣ ಅಣ್ಣ ನಕ್ಲಿ ಹೆಂಗೆ ಕಲ್ಪದ್ ಕೋರ್ಲಿ ಅಕ್ಲಿಗೆ ಮಸ್ತ್ ಆಸೆ ಇತ್ತು ನಾನು ಒಂಚೂರು ಪ್ಲೇಯರ್ ಮಾಡ್ಕೊಡು ಅಣ್ಣಕ್ಲ ನನ್ನೆಲ್ಲ ಮಿತ್ತು ಕೊನೆಯಾಗಲಿ ಮಸ್ತ್ ಆಸೆ ಉಂಟು ಅಕ್ಲ ಆಸೆ ನಾನು ಪೂರೈಸಾರೆ ಬಗ್ಗೆ ಬರೋದಿಲ್ಲ ಆ್ಯಕ್ಚುಲಿ ನಾನು ರಜಿಟ್ ಸರ್ ನಾ ಕ್ಯಾಂಪ್ ಬರ್ತಿದ್ದೆ ಅಪ್ಪ ಉಮಾರೇಶ್ವರಿನ ಸರ್ ಗೋಪಿನಾಥ್ ಸರ್ ಹಿಂಗೆ ರಜೆಟ್ ಕ್ಯಾಂಪ್ ಬರುತ್ತಿಲ್ಲ ಹಿಂಗೆ ಡೈಲಿ ನಾ ಮಿಸ್ ಮಾಡ್ತಾ ಇದ್ದಾನೆ ಕೆಲವರು ಮಿಸ್ ಮಾಡ್ತಾರಲ್ಲ ಸರ್ ಮಿಸ್ ಮಾಡ್ತಾ ಇದ್ದಾನೆ ನಾನು ಕೆಲವರು ಮಿಸ್ ಮಾಡ್ತಾ ಇದ್ದ ಅಣ್ಣ ಸರ್ ಮಾಡ್ತೇನೆ ನೀವು ಮಿಸ್ ಮಾಡ್ತಾನೆ ನಿಮಗೆ ನಾನು ಗೋಲ್ ರೀಚ್ ಆಯ್ತು ಆಪುಜಿಂದು ಅಣ್ಣ ಸರ್ ಲಾಸ್ಟ್ ದಿನ ಹಿಂಗೆ ಪಾತ್ರೆ ಬಂದಿತ್ತೇವೆ ನಿನ್ನ ಕೈಟ್ ಹಾಕೊಂಡು ನಿನ್ನ ಗೋಲ್ ರೀಚ್ ಮಾಡ್ಬೇಡ ಈ ರೀಚ್ ಮಾಡ್ಕೋ ಈ ವರ್ಷದಲ್ಲಿ ರೀಚ್ ಮಾಡ್ತಾ ಹಿಂಗೆ ತೋಜಾವ ಬಂದು ಯಾಕೆ ಸರ್ ಈ ಮಟ್ಟಕ್ಕೆ ಬರ್ತಿದ್ದೀವಿ ತೋಜಾಯ ಸರ್ ಹಿಂಗೆ ಕಲ್ಪೈನಾಗ ಮಸ್ತ್ ಜನ ಅಲ್ಲ ಲೀಸ್ಟ್ ಪಂಡ ಮುಗಿ ಅಂದ 10 ಜನ ಒಳ್ಳೆಯರು ಅಂಚೆನೆ ಅಗ್ಲೇನು ಪೂರೆಲ್ಲ ಈ ಸಮಯ ಅಂಚೆನೆ ಹೆಂಗೆ ಬೇರೆ ಸಹಾಯಕರು ಮಸ್ತ್ ಜನ ಊಟದ ಕಲ್ಪೈರ ಮಸ್ತ್ ಸಹಾಯ ಬಂದಿರು ಅಗ್ಲೇನು ನಾನು ವ್ಯಾಪಾರ ಮಾಡಬೇಡ ಅಪ್ಪಜಿ ಅಂಚೆನೆ ಅಗ್ಲಿಗ್ಲ ಈ ವರ್ಷ ಈ ಸಂದರ್ಭ ಧನ್ಯವಾದ ಕಾಣೋದಿಲ್ಲ ಅಂಚೆನೆ ಹೆಂಗೆ ಧನ್ಯವಾದ ಈ ಸಂದರ್ಭ ಪ್ರೋತ್ಸಾಹ ಮಾಡ್ತೀನಿ ಅಂಚೆನೆ ನನ್ನ ತುಂಬ ಪ್ರೋತ್ಸಾಹ ಮಾಡ್ಕೊಂಡಾಗಲೇ ಇಲ್ಲ ಯಾಕೆ ಧನ್ಯವಾದ ಸ್ಪೋರ್ಟ್ಸ್ ಆದ ಅದರೊಟ್ಟಿಗೆ ಒಂಜಾದ ಗುಣದ ಅವಳ ಒಂಜಾದ ವ್ಯಕ್ತಿತ್ವ ಕಾರಣ ಅದಕ್ಕೆ ಕನೆಕ್ಟೆಡ್ ಏರ್ ಕೂಡ ಆರಿಗೆ ಸಪೋರ್ಟ್ ಮಾಡ್ತಾರ ನಾನು ಏರ್ ತುಂಬ ಸಪೋರ್ಟ್ ಮಾಡ್ಕೊಳ ಮಾಡ್ತೀನಿ ಅದಕ್ಕೆ ಒಂಜಾದ ಮಸ್ತ್ ಉತ್ತೇಜನ ದಿಕ್ಕು ಏನಂದಿಲ್ಲ ಸುಮಾರು ಇದನ್ನಾಗಿ ಎಲ್ಲ ಅಕಾಡೆಮಿಕ ಪರವಾದ ಉಡಂಚರ ಅಭಿನಯ ಒಂದು ಹೃತ್ಪೂರ್ವವಾದ ಧನ್ಯವಾದ ಮಾಡ್ಕೊಂಡಿದ್ದಾರೆ ಮುಗಿತಲ ನೆಟ್ಟು ಇಲ್ಲಿ ಕೇಂದ್ರ ಬೃಂದಾವನ ಕಾರ್ಯಕ್ರಮ ಅಕಾಡೆಮಿಕ ಚೇರ್ಮನ್